ಅದಮಾರು ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಬುಧವಾರ ಮತದಾರರ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು. ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯ ಶಿಕ್ಷಕರ ಸಹಿತ ಎಲ್ಲ ವಿದ್ಯಾರ್ಥಿಗಳು ಅದಮಾರು ಮುದ್ರಂಗಡಿ ರಸ್ತೆಯಿಂದ ಆದರ್ಶ ಯುವಕಮಂಡಲದವರೆಗೆ ಸಾಗಿ ಅಲ್ಲಿಂದ ವಾಪಸ್ಸಾಗಿ ಪಿಪಿಸಿ ವಿದ್ಯಾಸಂಸ್ಥೆಯಲ್ಲಿ ಜಾಥಾ ಸಮಾಪ್ತಿಗೊಳಿಸಿದರು. ಈ ಸಂದರ್ಭ ಶಾಲೆಯ ಕನ್ನಡ ವಿಭಾಗದ ಉಪನ್ಯಾಸಕ ಜಯಶಂಕರ್ ಕಂಗಣ್ಣಾಯ ಅವರು ಸಮರ್ಪಕ ಮಾಹಿತಿ ನೀಡಿದರು. ನಮ್ಮ ಹಕ್ಕು. ಪ್ರಜ್ಞಾ ಶಿಕ್ಷಣ ಸಂಸ್ಥೆಗಳು ಅದಮಾರು ಇದರ ಮಾನವಿಕ ಸಂಘ ಹಾಗೂ NSS ಘಟಕ ಹಾಗೆಯೇ ಹೈಸ್ಕೂಲ್ನ ವಿಭಾಗದ ಆಶ್ರಯದಲ್ಲಿ ಈ ಒಂದು ಮತದಾರರ ಜಾಗೃತಿ ಕಾರ್ಯಕ್ರಮವನ್ನು ನಾವಿಂದು ಅದಮಾರಿನ ಪೇಟೆ ಹಾಗೆ ಅದಮಾರಿನ ಶಾಲೆ ಹಾಗೂ ಅದಮಾರಿನ ಸುತ್ತಮುತ್ತದ ಒಂದು ಸ್ಥಳಗಳಲ್ಲಿ